ಪರಿಸರ ಜಾಗೃತಿ ಮೂಡಿಸುವ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನಕ್ಕಾಗಿ ಯುವಕರಿಬ್ಬರು ಸೈಕಲ್ ಯಾತ್ರೆಯನ್ನು ಆರಂಭಿಸಿದ್ದಾರೆ. 3000 ಕಿಲೋಮೀಟರ್ ಸೈಕಲ್ ಯಾತ್ರೆಯ ಮೂಲಕ ಕೇದಾರನಾಥ್ ಸಂದರ್ಶಿಸುವ ಉದ್ದೇಶದೊಂದಿಗೆ ಈ ಯಾತ್ರೆಯನ್ನು ಆರಂಭಿಸಲಾಗಿದೆ. ಮಂಗಳೂರಿನ ಪುನೀತ್ ಹಾಗೂ ರಕ್ಷಿತ್ ಈ ಯಾತ್ರೆ ಆರಂಭಿಸಿದ್ದು, ಇಂದು ಕದ್ರಿ ಮಂಜುನಾಥನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಗುರು ಹಿರಿಯರ ಆಶೀರ್ವಾದ ಪಡೆದು ಯಾತ್ರೆಯನ್ನು ಆರಂಭಿಸಿದ್ದಾರೆ. ಪರಿಸರ ಜಾಗೃತಿಯ ಉದ್ದೇಶ ಹೊಂದಿದ್ದು, ಮರ ಗಿಡಗಳ ಸಂರಕ್ಷಣೆ ಹಾಗೂ ಪ್ಲಾಸ್ಟಿಕ್ ಕುರಿತಾಗಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಇವರ ಈ ಯಾತ್ರೆಯಲ್ಲಿ ಆಗಲಿದೆ. ಕರಾವಳಿ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಈ ಯುವಕರ ಯಾತ್ರೆಗೆ ಶುಭ ಹಾರೈಸಿ ಬೀಳ್ಕೊಟ್ಟಿದ್ದಾರೆ. ನನ್ನ ಹೆಸರು ಪುನೀತ್ ಅಂತ ಹೇಳಿ, ಮಂಗಳೂರಿಂದ. ಇವಾಗ ಇದು ಕದ್ರಿ ದೇವಸ್ಥಾನದಿಂದ ಕದ್ರಿ ಮಂಜುನಾಥ್ ದೇವಸ್ಥಾನದಿಂದ ನಾನು ಈಗ ನನ್ನ ಸೈಕ್ಲಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ಡೆಸ್ಟಿನೇಷನ್ ಬಂದು ಕೇದಾರನಾಥ್ ದೇವಸ್ಥಾನ. ಮೇನ್ ರೀಸನ್ ಏನು ಅಂದರೆ, ಒಂದು ಸಂಕಲ್ಪ ಇದೆ, ದೇವರನ್ನು ಸೈಕಲಲ್ಲಿ ತುಳಿದು ಅಲ್ಲಿ ಹೋಗ್ಬೇಕಂತೇಳಿ. ಅದು ಬಿಟ್ಟು ಇನ್ನೊಂದು ಏನಂತ ಹೇಳಿದರೆ, ಪರಿಸರ ಇವಾಗ ತುಂಬ ಪೊಲ್ಯೂಷನ್ ಅದು ಇದು ಎಲ್ಲ ಆಗ್ತಾ ಇದೆ. ಮೇನ್ಲಿ ಅದಕ್ಕೋಸ್ಕರ ನಾವೊಂದು ಮರವನ್ನು ಬೆಳೆಸಬೇಕು, ಪರಿಸರ ಉಳಿಸಬೇಕು ಅಂತ ಹೇಳಿ ಅದೊಂದು ತಲೆಯಲ್ಲಿ ಇಟ್ಟುಕೊಂಡು ಹೊರಡ್ತಾ ಇರೋದು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ನಾವು ಮಹಾರಾಷ್ಟ್ರ, UP, MP ಹೋಗಿ ಉತ್ತರಾಖಂಡ್ ಹೋಗಿ ರೀಚ್ ಆಗೋದು. ಇದು ನಮ್ಮ ಕರೆಂಟ್ ಪ್ಲ್ಯಾನ್.